ಕೈ ವರ್ಷ ಉಂಡು ಒಂದು 30 ವರ್ಷ ಒಂದು ಸ್ಟ್ರೀಟ್ ಲೈಟ್ ಕೊಂಡು ಪಾಂಡುಜೇರಿ ಏರ್ಲ ಏರ್ ಬತ್ತನೇ 10 ಜನ ನಾನೇ ನಮಸ್ಕಾರ ಓಟ್ ಮುಗಿದ ಕೇರಳ ಪಾತ್ರಂಗ್ಲು ಇಜ್ಜಾರನ್ನ ಅಲ್ಲ ಸಾದ್ರಿ ಬೂರ್ ಸೈಕಲ್ ಎಲ್ಲ ಕೇನಂಗ್ಲು ಇಜ್ಜಾರು ಪಕ್ಕ ಬರಬೇಕು ಬ್ಯಾಟಲ್ಲಿ ನಾವು ಸಣ್ಣದಲ್ಲಿ ಆಡಿದವರು ಈ ಸಲ ಬ್ಯಾಟಲ್ಲೇ ಸಿಕ್ಸ್ ಹೊಡಿದ್ವಿ ಮೋದಿಯ ಹೆಸರು ಕೇಳಿ ಇವರು ಓಟ್ ಕೇಳಬಾರ್ದು ಈಗ ಯಾರು ನಿಂತಿದ್ದಾರೆ ಅವರ ಹೆಸರಲ್ಲಿ ಓಟ್ ಕೇಳಲಿ ಯಾರೇ ಆಗಲಿ ಆತ್ಮೀಯ ವೀಕ್ಷಕರೇ ಪುತ್ತೂರು ವಿಧಾನಸಭಾ ಕ್ಷೇತ್ರ ಚುನಾವಣೆ 2023 ಸುದ್ದಿ ಮೀಡಿಯಾ ವತಿಯಿಂದ ಗ್ರಾಮಕ್ಕೊಂದು ರೌಂಡು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಈಗ ನಾವು 𝐼𝐻𝐻 ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೌಡ್ಚರ್ನಲ್ಲಿ ಜಂಕ್ಷನ್ನಲ್ಲಿದ್ದೇವೆ. ಇಲ್ಲಿಯ ಮತದಾರರು ಏನೆಂತಾರೆ, ಈ ಸಲದ ಚುನಾವಣೆಯಲ್ಲಿ ಯಾರಿಗೆ ಗೆಲುವಾಗ್ತದೆ ಮತ್ತು ಯಾವ ರೀತಿಯಲ್ಲಿ ಈ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಮುನ್ನುಡಿ ಬರೆಯುತ್ತಾರೆ ಎಂಬುದರ ಬಗ್ಗೆ, ಇಲ್ಲಿಯ ಮತದಾರರ ಒಲವು ಹೇಗಿದೆ ಎಂಬುದರ ಬಗ್ಗೆ ನಾವು ಈಗಾಗಲೇ ಸಮೀಕ್ಷೆಯನ್ನು ಮಾಡ್ತಾ ಇದ್ದೇವೆ. ಈಗ ನಾವು ಈ ಒಂದು 𝐼𝐻𝐻 ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮತದಾರರಲ್ಲಿ ಅವರ ಅಭಿಪ್ರಾಯಗಳನ್ನು ಕೇಳಿಕೊಂಡು ಬರೋಣ. 𝐼𝐻𝐻 ಒಳ್ಳೆ ಕಾಂಗ್ರೆಸ್ 𝐿𝐶 𝐼𝐻𝐻 ಒಳ್ಳೆ ಕಾಂಗ್ರೆಸ್ ಅಧ್ಯಕ್ಷರು. ಈ ಸಲ ಚುನಾವಣೆ ಬಗ್ಗೆ ಈ ಸಲದ ಚುನಾವಣೆ ಅಂತ ಹೇಳಿದರೆ ಬಹಳ ಜಿದ್ದಾಜಿದ್ದಿನ ರೀತಿಯಲ್ಲಿ ಪೈಪೋಟಿಯಿಂದ ತ್ರಿಕೋನ ಸ್ಪರ್ಧೆ ನಡೀಬೋದು ಅಂತ ನನ್ನ ಅಭಿಪ್ರಾಯ ಆಗಿದೆ. ಗೆಲುವಿನ ಕುದುರೆ ಅಂತ ಹೇಳಿದರೆ ಅಶೋಕ್ ಕುಮಾರ್ ರೈ ಅವರೇ ಗೆಲ್ಲುವುದು. ಹೇಗೆ ಹೇಳ್ತೀರಿ? ಯಾಕೆ ಅಂತ ಹೇಳಿದರೆ ಅವರು ಬಹುಶಃ ಇಡೀ ಜನರ ಕಷ್ಟ ಕಾರ್ಪಣ್ಯಕ್ಕೆ ಸ್ಪಂದಿಸುವುದರ ಮುಖಾಂತರ ಇಡೀ ಸಮಾಜದಲ್ಲಿ ಅಶೋಕ್ ರೈ ಯಾರೆಂತ ಹೇಳುವುದು ಇಡೀ ಸಮಾಜಕ್ಕೆ ಗೊತ್ತಾಗಿದೆ. ಈ ಪುತ್ತೂರು ತಾಲೂಕಲ್ಲಿ ಅವರ ಬಗ್ಗೆ ಪರಿಚಯ ಏನು ಮಾಡಬೇಕಂತಿಲ್ಲ. ಅವರು ಎಲ್ಲ ಜಾತಿ ಮತ ಭೇದವಿಲ್ಲದೆ ಗೆದ್ದು ಬಂದರೆ ಹಲವಾರು ಈಗಾಗಲೇ 94C ಪುತ್ತೂರು ತಾಲೂಕಿನಾದ್ಯಂತ 94C ಈಗ ನಮ್ಮ 𝐼𝐻𝐻 ವಲಯ ಪ್ರದೇಶದಲ್ಲಿ ಯಾರು ಬಡವರಿದ್ದಾರೆ 5 ಸೆನ್ಸ್ ಮತ್ತು 9 ಸೆನ್ಸು ಅವರಿಗೆ ಇಲ್ಲಿ 𝐼𝐻𝐻ದಲ್ಲಿ ನನ್ನ ಉದಾಹರಣೆಗೆ 𝐼𝐻𝐻ದಲ್ಲಿ 10-30 ಬಡವರ ಮನೆಗಳಿಗೆ ಇವತ್ತು ಕೂಡ 94C ಆಗಲಿಲ್ಲ. ಅವರಿಗೆ ಅಲ್ಲಿಗೆ ಹೋಗಲಿಕ್ಕೆ ಗೊತ್ತಿಲ್ಲ. ಯಾಕೆ ಹೋಗಲಿಕ್ಕೆ ಗೊತ್ತಿಲ್ಲ ಅಂದರೆ ಭ್ರಷ್ಟಾಚಾರದಿಂದ ತುಂಬಿ ತುಳುಕ್ತಾ ಇದೆ ಈಗಿನ ಸರ್ಕಾರ ಮಾಡಿದಂಥ ಕರ್ಮಕಾಂಡ ಅಂತ ಹೇಳ್ಬೋದು. ಈ ಸಲದ ಚುನಾವಣೆ ಬಗ್ಗೆ ಹೇಳಬೇಕಾದ್ರೆ ತುಂಬ ಕಾಂಪಿಟೇಷನ್ ಉಂಟು. ಅಂದರೆ ಪಕ್ಷೇತರ ಅಭ್ಯರ್ಥಿಯಾಗಿ ಅರುಣ್ ಕುಮಾರ್ ಪುತ್ತಿಲ ಅವರಿದ್ದಾರೆ, ಕಾಂಗ್ರೆಸ್ಸಿನಲ್ಲಿ ಅಶೋಕ್ ರೈ ಇದ್ದಾರೆ, ಹಾಗೆ ಬಿಜೆಪಿಯಿಂದ ಆಶಾಕ ಇದ್ದಾರೆ. ಯಾರು ಗೆಲ್ಬೋದು ಅಂತ ಹೇಳಿದ್ರೆ ಈಗ ನಮ್ಮ ಪ್ರಕಾರದಲ್ಲಿ ಅರುಣ್ ಕುಮಾರ್ ಪುತ್ತಿಲ ಬರ್ಬೋದು ಅಂತ ನನ್ನ ಅನಿಸಿಕೆ. ಏನು ಅಭಿವೃದ್ಧಿ ಬಯಸ್ತೀರಿ? ಏನು ಅಭಿವೃದ್ಧಿ ಆಗಿದೆ, ಏನು ಆಗಬೇಕಾಗಿದೆ? ಅಭಿವೃದ್ಧಿ ಸಾಧಾರಣ ಒಂದು 5 ವರ್ಷದಿಂದ ಸಾಧಾರಣ ಆಗಿದೆ. ನಮ್ಮ BJP ಪಕ್ಷದ ಮಠಂದೂರು MLA ಆಗಿರುವಾಗ ತುಂಬ ಆಗಿದೆ ಅಭಿವೃದ್ಧಿ. ಆದರೆ ವೈಯಕ್ತಿಕವಾಗಿ ಹೇಳೋದಾದರೆ ಖಂಡಿತ ಆಗಲಿಲ್ಲ. ಈಗ ನಾನು ಒಂದು ನಮ್ಮ ಪರ್ಸನಲ್ ಕೆಲಸಕ್ಕೆ ನಾನು ತುಂಬ ಅಲೆದಾಡಿದ್ದೇನೆ. ನಮ್ಮ ತಾಲೂಕು ಕಚೇರಿಯಲ್ಲಿ ತುಂಬ ಒಂದು ಕೆಲಸಕ್ಕೆ ಹೋಗಿ ಎಷ್ಟು ಸಲ ಹೋಗಿದೆ ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಮೊದಲಾಗಿ ನಾವು ನೂತನ MLA ಯಾರು ಯಾವ ಪಕ್ಷದವರಾಗಿರಲಿ ನಾವು ಹೇಳೋದೇನು ಅಂತ ಹೇಳಿದರೆ, ನಮ್ಮ ಒಂದು ಅನಿಸಿಕೆ ಏನು ಅಂತ ಹೇಳಿದರೆ, ಮೊದಲು ಭ್ರಷ್ಟಾಚಾರವನ್ನು ನಿಲ್ಲಿಸಬೇಕು. ಯಾಕೆಂದರೆ ಪರ್ಸನಲ್ ಕೆಲಸ ಮಾಡಲಿಕ್ಕೆ ಅಲ್ಲಿ ನಮಗೆ ಆಗೋದೇ ಇಲ್ಲ. ಆದರೂ ಕೂಡ ನನಗೆ ನನ್ನ ಪರ್ಸನಲ್ ಕೆಲಸ ಮಾಡಲಿಕ್ಕೆ ಅಲ್ಲಿ ಆಗಲಿಲ್ಲ. ಇದಕ್ಕೆ ಕಾರಣವೇ ಲಂಚ. ಇದು ಖಂಡಿತ ನಿಲ್ಲಬೇಕು. ಇಲ್ಲದಿದ್ದರೆ ಸಾಮಾನ್ಯ ಜನರಿಗೆ ತಾಲೂಕು ಕಚೇರಿಗೆ ಹೋಗಿ ಕೆಲಸ ಮಾಡಲು ಖಂಡಿತ ಆಗಲಿಕ್ಕಿಲ್ಲ. ಯಾರ ಹತ್ತಿರ ಹೋಗಿ ದಮ್ಮ ಇದಕ್ಕೆ ಹಾಕಬೇಕು ನಾವು, ಇಲ್ಲದಿದ್ದರೆ ಖಂಡಿತ ಕೆಲಸ ಆಗೋದಿಲ್ಲ. ಈ ಸಲದ ಚುನಾವಣೆಯಲ್ಲಿ ಏನಾಗ್ಬೋದು ಅಂತ ಹೇಳ್ತೀರಿ? ಈ ಸಲ ಚುನಾವಣೆ ತುಂಬ ಟಫ್ ಇದೆ. ಆದರೆ ಜಾತಿವಾದ ಜಾಸ್ತಿ ನಡೀತಾ ಉಂಟು. ಆದರೆ ನಾನು ಮೂಲತಃ ಒಕ್ಕಲಿಗ ಸಮುದಾಯದಲ್ಲಿ ಬೆಳೆದವಳು. ಆದರೆ ನಾನು ಮಾತ್ರ ಪುತ್ತಿಲರಿಗೆ ಸಪೋರ್ಟ್ ಕೊಡೋದು. ಯಾಕೆಂದರೆ ನಮಗೊಂದು ಟಫ್ ಕ್ಯಾಂಡಿಡೇಟ್ ಪುತ್ತೂರಲ್ಲಿ ಬೇಕಿತ್ತು. ಅದು ನಮಗೆ ಕೊಡಲಿಲ್ಲ ನಮ್ಮ ಪಕ್ಷಕ್ಕೆ. ನಾನು ಹುಟ್ಟು BJP, ಆದರೆ ಈ ಸಲ ಮಾತ್ರ ಪಕ್ಷೇತರಕ್ಕೆ ನಾವು ಸಪೋರ್ಟ್ ಕೊಡೋದು, ನನ್ನ ಮನೆಯವರು ನಾನು. ಮತ್ತು ಶನಿ ಪೂಜೆ ಸಂದರ್ಭದಲ್ಲಿ ಕೇಸನ್ನೆಲ್ಲ ಅವರ ಜೊತೆ ಇವರು ಹಾಕ್ಕೊಂಡವರು, ಗಾಡಿಯೆಲ್ಲ ಒಳಗೆ ಹಾಕಿ ಇವರು ಸಹ ಅದರಲ್ಲಿ ತುಂಬ ಪಾಲ್ಗೊಂಡವರು. ಆದ್ದರಿಂದ ಪುತ್ತಿಲರನ್ನು ನಾವು ಬಿಡೋದಿಲ್ಲ, ಅವರನ್ನು ಗೆಲ್ಲಿಸ್ತೇವೆ. ಈಗ ಪುತ್ತಿಲ ಶಾಸಕರಾದರೆ ಅವರನ್ನು ಏನು ಅಭಿವೃದ್ಧಿ ಬಯಸ್ತೀರಿ ನೀವು? ನಮ್ಮದು ಎಲ್ಲ ವಿಷಯದಲ್ಲಿ ಅವರಲ್ಲಿ ಅಭಿವೃದ್ಧಿ ಮಾಡ್ತಾರೆ ಅಂತ ನಮಗೆ ಖಂಡಿತ ಭರವಸೆ ಉಂಟು ಅವರಲ್ಲಿ. ಅಂದರೆ ಅವರು ಎಲ್ಲಿ ಕಂಡರೂ ಒಂದು ನಗುಮುಖದಲ್ಲಿ ಮಾತಾಡೋ ಒಂದು. ಆದರೆ ಇನ್ನು ಮುಂದೆ ಪುತ್ತಿಲ ಬಂದರೆ ಖಂಡಿತ ಅವರ ಆಫೀಸಿಗೆ ನಾನು ಹೋಗ್ತೇನೆ, ಮಾತಾಡ್ತೇನೆ, ಅಷ್ಟು ಧೈರ್ಯ ಉಂಟು ನನಗೆ. ಅವ್ರನ್ನ ಏನು ಅಭಿವೃದ್ಧಿ ಬಯಸ್ತೀರಿ ನೀವು? ಅವ್ರದ್ದು ಹಿಂದುತ್ವ ಮತ್ತು ಅಭಿವೃದ್ಧಿ ಇದಕ್ಕಿಂತ ಮೊದಲು ಆಗಿದೆ, ಅಭಿವೃದ್ಧಿ ಒಳ್ಳೆಯ ರೀತಿಯಲ್ಲಿ ಆಗಿದೆ. ಇನ್ನೂ ಅವರು ಮಾಡ್ತಾರೆ ಅಂತೇಳಿ ವಿಶ್ವಾಸ ಇದೆ ಅವರಲ್ಲಿ. ಈಗ ತ್ರಿಕೋನ ಸ್ಪರ್ಧೆ ಇದೆ, ಈ ಬಗ್ಗೆ ಏನು ಹೇಳ್ತೀರಿ ನೀವು? ತ್ರಿಕೋನ ಅವರ ವೈಯಕ್ತಿಕ ಉದ್ದೇಶದಿಂದ ಅವರ ಲಾಭಕ್ಕಾಗಿ ಅವರು ನಿಂತಿದ್ದಾರೆ ಹೊರತು ಎಲ್ಲ ಹಿಂದುತ್ವ ಅಂತ ಹೇಳಿ ಇದು ಆಗೋದಿಲ್ಲ. BJP ಹಿಂದುತ್ವ ಒಳ್ಳೆಯ ಸಪೋರ್ಟ್ ಮಾಡಿದೆ. ಹಾಗೆ ಈ ಸಲ ಚುನಾವಣೆ ಪಂಡ ಅಂಡ ಎಂಕ್ಲನ ಕಟ್ಟಕಡೆತ ವ್ಯಕ್ತಿನ ಗಣನೆ ಮಂತಂದು ಅದನ್ನೊಂದು ಹೆಲ್ಪ್ಫುಲ್ ಆವಡು ಪಂಡುತ್ತೆ. ಇದರ ಪ್ರಕಾರ ಏನು ಈ ಸರ್ತಿ ಏನು ಪಕ್ಷ ಪಂಡುತ್ತಿ ಇಜ್ಜಿ, ಬಟ್
ಹೆಲ್ಪ್ ಮಲ್ತನಕ್ಲು ವಿನ್ನ ಅಂಡ್ ಅವಂಜಿ ಎಡ್ಡೆ ಪಂಡದು ತಾಲೂಕು ಮಟ್ಟದ ಅಂಚ. ವೀಕ್ಷಕರೇ, ನಾವು ಸುದ್ದಿಯ ಗ್ರಾಮಕ್ಕೊಂದು ರೌಂಡಪ್ ಅಭಿಯಾನದ ಅಲ್ಲಿ ಈಗಾಗಲೇ 𝐼𝐻𝐻 ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾಡ್ನೂರು ಗ್ರಾಮದ ಕಾವು ಜಂಕ್ಷನ್ನಲ್ಲಿದ್ದೇವೆ. ಈ ಬಾರಿಯ ವಿಧಾನಸಭಾ ಚುನಾವಣೆಗೆ ಅಂದರೆ ಈ ವ್ಯಾಪ್ತಿಯ ಜನರ ಅಭಿಪ್ರಾಯಗಳೇನು ಎಂಬುದನ್ನು ನಾವು ಅವರಿಂದ ಕೇಳಿಕೊಂಡು ಬರೋಣ. ಪುತ್ತೂರದ ಈ ಸತಿ ಪೊತ್ತಿಲ್ಲ ಅಶೋಕ್ ರೈ ಗೆಲ್ಬೋದು. ಅಭಿವೃದ್ಧಿ ತೊಂದರೆ ದುಮದಾರ ಮಠಂದೂರ್ನ ಎರಡು ಅಭಿವೃದ್ಧಿ ಹೊಂದಿದ್ದಾರೆ. ಬರ್ಪೇರು ನಮ್ಮ ಅಂಬೇರು ಬರ್ಪೇರು ತೊಂದರೆ ನಮ್ಮ ಅಂಬೇರು ಬರುವೇರು ಅಶೋಕ್ ರೈ ಬರುವೇರು ನನ್ನ ಪೇರು ಪಂಪನ ಸುದ್ದಿ ಉಂಟು ಇಲ್ಲ ಉಂಟು ಇಲ್ಲದ ಅಶೋಕ್ ರೈ ನೆಂಚೇರಿಗೆ ಪರಿಚಯ ತುಂಬ ಪರಿಚಯ ಉಂಟಾ? ಇಲ್ಲ ಕೆಲಸ ಹೋಗ್ತಾರನ ಕೋಡಿ ಮಾಡಿ ಅಡೆ ಹೋದ ಆಡೆ ಹೋತ ಇಲ್ಲಡಿ ಕೆಲಸ ಹೋತು ಸುಮಾರು ಒಂಜಿ 2 ವಾರ ಹೋತ. ಪುತ್ತೂರಲ್ಲಿ ಅಶೋಕ್ ರೈ ಇದೆ. ಅವ್ರದ್ದು ಭ್ರಷ್ಟಾಚಾರ ರಹಿತ ಒಂದು ಇಲ್ಲಿ ಒಂದು ಕರಪ್ಷನ್ ಇಲ್ಲದ ಒಂದು ಆಡಳಿತ, ಕೋಮು ಸೌಹಾರ್ದತೆ ಎಲ್ಲ ನಿರೀಕ್ಷಿಸ್ತೇನೆ. ಅಭಿವೃದ್ಧಿ ಬೇಡಿಕೆ ಇದೆ. ರಸ್ತೆ, ಕೃಷಿಗೆ ಬೇಕಾದ ಸಬ್ಸಿಡಿ ಇದಕ್ಕೆಲ್ಲ ಒಂದು ಬೇಡಿಕೆ ಇದೆ ಅವರಿಗೆ. ಓಟದ ತೊಂದರೆಜಿ ಹೋಗುಂಡೆಂಗ್ಲ ಪಣ್ಬೋಜ ತೆಂಗ್ಲ ಪಣ್ಬೋಜಿಟ್ಟ ಪೂರ ಆತುಂಡು ರೋಡ್ ಮಾತ್ರ ಪೆಟ್ರೋಲಜಿ ಅಭಿವೃದ್ಧಿ ರೋಡ್ ಅಂಜಾಂಡ ಆಡು ಎಂಚ ಉಂಟು ಈ ಸರ್ತಿ ಓಟು ಪೂರ ತೊಂದರೆ ಬಿಜೆಪಿ ವರ್ಪು ಈರ್ನ ಊರುಡು ಆಯ್ತಲ್ಲ ಅಭಿವೃದ್ಧಿ ಆವಡ ಇರದ ಆಯ್ತ ಬೇಡಿಕೆ ಇದು ಬಿಜೆಪಿ ಗೆಲ್ಪುಣು ಅನ್ಪಾರ. ಬಿಜೆಪಿ ಗೆಲ್ತುಂಡ ಇರದ ಆಯ್ತಾಗಲ್ಡ ಏನ್ ಪಾರ ಇರ್ನ ಅಭಿವೃದ್ಧಿದ ಬಗ್ಗೆ? ಅಭಿವೃದ್ಧಿನ ಎಂಕಲ್ನ ಊರುಗು ಆಯ್ತ ರೋಡ್ ಎಂಚಿನ ಮಂತ ಬೋರ್ಡು ಇನ್ನು ಮಂತಕ್ಕೆ ಎಂತ ಓಟದ ಬರ ಎಂಚ ಉಂಟು ಓಟು ಪಾಡು ಓಟು ಪಾಡ್ನಾಗದಲ್ಲ ಇರೆಗ್ ಇರ್ನ ಊರು ಅಭಿವೃದ್ಧಿ ಆವಡು ಬೇಡಿಕೆ ಉಂಡು ಅಂಚಿನ ಪುರ ಇಜ್ಜದಲ್ಲ ಇಪ್ಪುಂಡು ದಲ್ಲ ಕೇವನು ಜಾರ ಓಟು ಪಾಡ್ ಅಗಲ್ಡ ಬೋತೊಂಜಿ ಓಟು ಪಾಡ್ದು ಉಡುಪುಂಡೆ ಓಟದ ಟ್ರೆಂಡ್ ಮಾಮೂಲದೆಲ್ಲ ಕಣ ಉಂಡು. ಈ ಸರ್ತಿ ಒಂಜಿ ಪುತ್ತೂರು ಒಂಜಿ ಚೂರು ಪಕ್ಷೇತರ ಅಭ್ಯರ್ಥಿ ಇಂಚಾದ ಚೂರು ಟ್ರೆಂಡ್ ಚೇಂಜ್ ಉಂಡು. ಎಂಗ್ಲಿಗೆ ಏರಲ್ಲ ಬೇಲ ಮನ್ಮನಾಗ್ಲು ಬರೋಡು ಶೈಕ್ಷಣಿಕಲ ಬೊಕ ನೀರದ ಮಾರ್ಗ ಸಾರ್ವಜನಿಕ ಏರಿಯಾಗೆ ಉಂಡು ಐನ ಮೂಲಭೂತವಾದ ನೆನ್ನೆ ಎಂಚಂಡು ಐನ ಅಂಚ ಮಂತಂಡ ಅಕ್ಲು ಗೆಲ್ಪೇರು. ಈ ರೀತಿ ಓಟುಗೆ ಏನೊಂದು ಬತ್ತನ ಅಭ್ಯರ್ಥಿಲೆಡ ನೆನಪುರ ದುಂಬೆ ಪನ್ಪಾರ ಪನೋಡೆ ಏನಲ್ಲ ಪ್ರತಿ ಊರಲ್ಲ ನೆನ್ನೆ ನಮ್ಮ ಪನೋಡು ಎಂಕ್ಲು ಎಂಚಿನ ತೊಂದರೆ ಉಂಡು. ಮೆಡಿಕಲ್ ಕಾಲೇಜ್ ಒಂಜುಂಡು ಐಲ ಮಂತ್ ಓಡು ನಮ್ಮ ದುಂಬದ ಪೀಳಿಗೆಗೆ ನಂಗೆ ಬೋಡಾಪ್ಲೆಗೆ ಮಂತನ ಆಮೇಲೆ ಗಂಟೆ ಬಂತು. ರಿಕ್ಷಾ ಡ್ರೈವರ್ ಆದ ರಿಕ್ಷಾದಾಗಲಿಗೆ ದಾಯ್ತು ಸಮಸ್ಯೆ ಉಂಡು ದಾಯ್ತ ಬೇಡಿಕೆ ಉಂಡು. ಎಂಕ್ಲಿದ್ದೆ ಪ್ರತಿಯೊಂಜಿಗೆ ಪ್ಯಾರ ಬಾಡ್ಸಲ ಜಾಸ್ತಿ ಆತಂಡೆ ಗ್ಯಾಸ್ಗೆ ಜಾಸ್ತಿ ಆತಂಡೆ ಪ್ರತಿಯೊಂಜಿಗೆಲ್ಲ ಐನ ಚೂರು ಕಡಿಮೆ ಮಂತನ ಬತ್ತನಕ್ಲೆ ಎಡ್ಡೈತಂಡೆ ವಿಧಾನಸಭೆ ಟೈನ ಬಗ್ಗೆ ಚರ್ಚೆ ಮಂತದೆ ಪ್ಯಾರ ಬಾಡ್ಸಿಗೆ ಹೋಲ್ಬೋಲ್ನ ಜಾಸ್ತಿ ಪ್ರತಿಯೊಂಜಿಗಳ ಇಂಧನಗಳ ಜಾಸ್ತಿ ಆತಂಡೆ ಐನ ಬಗ್ಗೆ ಚೂರು ಧ್ವನಿ ದೆತ್ತಾರಂಡ ರಿಕ್ಷಾ ಹಿಡಿದು ಬೆನ್ಪಣಕ ಜವನರಿಗೆ ಪೂರ ಇನ್ಸೂರ್ ಅಂಚನ ಇನ್ಸೂರ್ 5,000 ಇನ್ಸೂರ್ ಐತನ ಐತೆ 10,000 ಚಿಲ್ಡ್ರೆ ಆತನ ಅವಳ ಓಡಿಸೋಗು ಇಂಗ್ಲ ತಿಂಗಳು 1,000 ಐಕ್ಕಂದು ದೀವಿಡವಳು 1,100 ರೂಪಾಯಿ ಇನ್ಸ್ಪೆಕ್ಷನ್ದು ಬತ್ತನ ಲೋನು ಅವು ಒಂದು ಹಣದ ಐಕ್ಕ ದೀವಿಡವ ಲೋನ್ ದತ್ತ ಅಂದೆ ಖಾಲಿ ಇನ್ಸೂರ್ಗಳ ಇನ್ಸ್ಪೆಕ್ಷನ್ಗಳ ನೆಕ್ ಇದು ದೀವಿಡವ 1,100 ರೂಪಾಯಿ ದೀವಿಡವ ಐನ ವಾ ಶಾಸಕರನಕ್ಲೆಲ್ಲ ಏತ್ ಪಂಡಲ ವಾ ಶಾಸಕರನಕ್ಲೆಲ್ಲ ವಿಧಾನಸಭೆ ಇನ್ನು ಮಿತ್ತು ದಲ ಅಂದು ಮನ್ಪಿಜಾರು ಧ್ವನಿ ದೆತ್ಪಿಜಾರು ಐನ ಬಗ್ಗೆ ಒಂಚೂರು ಧ್ವನಿ ದೆತ್ತಾರಂಡ ಹಿರಿಯರದ ಬತ್ತ 22 ವರ್ಷ ಬೆನ್ಪಣಕ್ಲೆಲ್ಲ ಮುಳ್ಳುಳ್ಳೇರು ಹೊಸತ್ತು ಕಾಲೇಜ್ ಬಿಡ್ದಲ್ಲ ಬೆನ್ಪಣಕ್ಲೆರು ಉದ್ಯೋಗ ಜನ ಅಕ್ಳಿಗೆ ಒಂಜಿ ಇಲ್ಲದೊಂಜಿ ಸಮಸ್ಯೆ ಸರಿಪುರ ಸಮಸ್ಯೆ ಅಳಕ್ಕ ಹೋಗ್ತಾರೆ ಮಾತೆಗಿಲ್ಲ ಪ್ರತಿ ಗಿಡ್ಲ ರೋಡ್ ಓಡ್ಲ ಸರಿ ಇಜ್ಜಿ ಓಟುಗೆ ಏನಿಯಾರ ಬತ್ತನಗಿಲ್ಲ ದಾಯ್ತಕ್ಕೆ ಏನು ಪಾರಿರು ಮೈನ್ ಅದಕ್ಕೆ ಮೈನ್ ಇತ್ತೆ ರೋಡ್ ಅಂಡ ಪ್ರತಿಯೊಂದು ವಿಷಯಗಳು ಐತೆ ರೋಡೇ ಅಗತ್ಯ ಅದು ಮಾತಿರಗ್ಲ ಒಂಜಿ ವಿಷಯ ಜಂಗ್ಲಿ ಒಯ್ಕಿ ಬೋಡಂದಂತೆ ಒಂಜಿ ವೆಹಿಕಲ್ ಬೋಡಂದಂಟ ರೋಡ್ ಸರಿ ಜನ ಏರ್ಲ ಬೋಡು ನಿಂತೇರೆ ಕೌಡ್ಚಾರ ಕೆಯ್ಯೂರು ಓಪನ ಮಾರ್ಗ ದಾಲಜಿ ಮೂಲೆ ಒಂಚಿ ಕೆಲವು ಲೋಕಲ್ ರೋಡ್ಲ ಅಂಚಿನ ಓಡ್ಲ ದಾಲ ಸರಿ ಬೆಲೆ ಆಗ್ತದೆ. ಎಲೆಕ್ಷನ್ ಅಂದರೆ ಈಗ ಎಲ್ಲ ಗೊಂದಲ ಉಂಟು. ಆದರೆ ನಾವು ಮೂಲತಃ BJP ಅವರೇ, ನಾವು BJP ಬಿಟ್ಟು ಬೇರೆ ಪಕ್ಷದ ವ್ಯವಸ್ಥೆ ಇಲ್ಲ. ಈ ಸಲ BJP ಹಿಂದುತ್ವ ಅಂತೇಳಿ ಅರುಣ್ ಕುಮಾರ್ ಪುತ್ತಿಲ ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈಗ ಯಾವ ರೀತಿ BJP ಸಹ ಬಂದದ್ದು ಹಿಂದುತ್ವದ ಪರ ಮತ ಯಾಚಿಸಿ ಬಂದದ್ದು, ಅದು BJPಯಿಂದಲೇ ನಾವು ಹಿಂದುತ್ವ ಅಷ್ಟೇ. ನಮಗೆ ಬೇರೆ ವ್ಯಕ್ತಿಗತವಾಗಿ ನಮ್ಮದು ಯಾವುದು ಗೆದ್ದವರಲ್ಲಿ ಏನು ಕೇಳ್ತೀರಿ, ಏನು ನಿಮ್ಮ ಬೇಡಿಕೆ ಉಂಟು? ಅಭಿವೃದ್ಧಿ
ಅಭಿವೃದ್ಧಿ ಅಂದರೆ ಎಲ್ಲ ಊರಿಗೆ ಬೇಕಾದಂಥ ವ್ಯವಸ್ಥೆಯನ್ನೆಲ್ಲ ಕೇಳ್ತೀವಿ. ಆದರೆ ಇದಕ್ಕೆ ಮೊದಲು ಮಠಂದೂರು ಅವರಿದ್ದರು, ಒಳ್ಳೆ ಅಭಿವೃದ್ಧಿ ಆಗಿದೆ. ನಮ್ಮ ಊರಲ್ಲಿ ಒಳ್ಳೆ ಅಭಿವೃದ್ಧಿ ಆಗಿದೆ, ಎಲ್ಲ ಕಡೆ ನೋಡುವಾಗ ಅಭಿವೃದ್ಧಿ ಆಗಿದೆ. ಪೂರ ಬತ್ತೇರ ಇರ್ನಾಟಕ ಪೂರ ಬತ್ತೇರ ಒಟ್ಟಿಗೆ ಏನೊಂದು ಬತ್ತೀರ್ದನು ಕೂಡ ಏರ್ಲ ಓದ್ತಿದ್ದೀರಾ? ಇದು ಏರಿದಿಲ್ಲ ಗೊತ್ತಾಗಿ ಈ ಕಡೆ ಟಿವಿ ತಗಲಿ ಕಣ್ಣು ನಡೆದಂತ ಮಾತಾಡ ಎರಡು ಕಣ್ಣು ತೋಜಿ ತೋಜಿ ಅಂದ್ರೆ ಇಂಚೆ ಮೋಣದಾಗ ಗುರುತಾಗಿ ಇಂಚೆ ಈಗ ಸ್ವಲ್ಪ ಓಟು ಏನು ಕಣ್ಣು ಒಂದು 400 ಗ್ರಾಮ ಅಂದ ಓಟು ಮಾಡ್ಬಾರತ್ತ ಓಟು ಅಂದ್ರೆ 2 ನಿಮಿಷ ಪತವತ್ತು ಮಾಡ್ಬಾರ್ದು ಬುಕ್ ಹೆಂಗೆ ಕೈ ಹೋಗಿಲ್ಲ 2 ಪತವತ್ತು ಮಾಡ್ಬಾರ್ದು ಅವತ್ತ ಪೂರದ ಎನ್ನಿಗಳು ಬಾತಾರೋ ಏನು ಬಾತಾರ ಬರೋದು ಅವರ ರೆಕಾರ್ಡ್ ನಂಗೆ ಗೊತ್ತುಂಡು ಅಂಡ ಅವನ್ನ ಮತ್ತೆ ಸರಿಗಿಲ್ಲ ಓಟುಡು ಪುತ್ತೂರ ಏನೈತೆ ಈತಿ ಅಂತ ಎಂಕಲ್ ಹಾಕಾಯಿರಲ್ಲ ಈರೆಗೆ ಏರ್ಲ ಹಾಕಿದ್ರು ಅವ್ರು ಅವ ಬಣಿ ಉಂಟು ನಮ್ಮ ನಜಾತ ಅಶೋಕ್ ರೈ ಕಾಂಗ್ರೆಸ್ ಉಪಕಾರ ಆರ್ದ ಆಯೆ ಗೆಲ್ಪೋಡು ಆರೆ ಗೆಲ್ಪೋಡು ನೀರು ಪನ್ಪಾರು ಬೇರೆ ಅವಾರ್ಡು ಅಂತ ಒಂದು ಸಂಗತಿ ಇದೆ. ಸರ್ ಹೇಗೆ ಉಂಟು ಪುತ್ತೂರಲ್ಲಿ ಚುನಾವಣೆ? ಸ್ವಲ್ಪ ಕಾವು ಜೋರು ಇದೆ. ಅನಿಸಿಕೆ ಏನಂತ ಹೇಳಿದರೆ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಹೆಚ್ಚಿನ ಬಹುಮತದಲ್ಲಿ ಆಶಾಕ ಜಯಗಳಿಸ್ತಾರೆ ಅಂತ ಹೇಳೋದು. ಈ ಸಲ ಒಂದು ರೀತಿಯ ತ್ರಿಕೋಣ ಸ್ಪರ್ಧೆ ಏರ್ಪಟ್ಟಿದೆ ಅಂತ ಒಂದು ನಿಮ್ಗೆ ಗೊತ್ತಿರ್ಬೋದು, ಊಹಿಸಿರ್ಬೋದು. ಇದರ ಬಗ್ಗೆ ಏನು ಹೇಳ್ತೀರಿ? ತ್ರಿಕೋಣ ಸ್ಪರ್ಧೆ ಇರುವುದು ನಿಜ, ಆದರೆ ದೇಶದ ಹಿತದೃಷ್ಟಿಯಿಂದ ನಮಗೆ ಯಾರು ಬೇಕು, ಯಾರನ್ನು ನಾವು ಚುನಾಯಿಸಬೇಕು ಅಂತ ಹೇಳೋದು ಮತದಾರರಿಗೆ ಗೊತ್ತಿದೆ. ಈಗ ಯಾವ ಅಭಿವೃದ್ಧಿ ಈಗ ಗೆದ್ದರೆ BJP ಗೆದ್ದರೆ ಯಾವ ಅಭಿವೃದ್ಧಿ ಊರಿಗೆ ಮಾಡ್ತೀರಿ ಮತ್ತು ಯಾವ ಬೇಡಿಕೆ ಎಲ್ಲ ಊರಲ್ಲಿ ಇದೆ ಎಂಬುದನ್ನು ಸ್ವಲ್ಪ ಹೇಳ್ಬೋದು. ಅಲ್ಲ, ಅಭಿವೃದ್ಧಿ ಯಾರು ಗೆದ್ದರೂ ನಡೀತಾ ಇರ್ತದೆ, ಅದು ನಿರಂತರ. ಆದರೆ ದೇಶದ ಹಿತದೃಷ್ಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲುವುದು ಅನಿವಾರ್ಯತೆ ಇದೆ. ಈಗ ರಸ್ತೆ ಇನ್ನೂ ಕೂಡ ಇಲ್ಲಿ ಸಂಜು ಮಠಂದೂರವರು ಒಳ್ಳೆಯ ಅನುದಾನವನ್ನು ನಮ್ಮ ಗ್ರಾಮಕ್ಕೆ ಕೊಟ್ಟಿದ್ದಾರೆ. ಕಳೆದ 5 ವರ್ಷದಲ್ಲಿ ಇಷ್ಟರವರೆಗೆ ಬರದಷ್ಟು ಅನುದಾನ ನಮ್ಮಲ್ಲಿಗೆ ಬಂದಿದೆ. ಸರಿಸುಮಾರು 12 ಕೋಟಿ ಅನುದಾನ ನಮ್ಮ ಅರಿಯಡ್ಕ ಗ್ರಾಮಕ್ಕೆ ಬಂದಿದೆ. ಇಷ್ಟರವರೆಗೆ ಯಾವುದೇ ಶಾಸಕರು ಕೂಡ ಇಲ್ಲಿಗೆ ಇಷ್ಟೊಂದು ಅನುದಾನವನ್ನು ಕೊಟ್ಟಿರುವ ಇತಿಹಾಸ ಇಲ್ಲ. ಆದ್ದರಿಂದಾಗಿ ಅರಿಯಡ್ಕ ಗ್ರಾಮದಲ್ಲಿ ನಾವು ಹೇಳೋದಿದ್ದರೆ ಹೆಚ್ಚಿನ ಒಂದು ಏನು ಹೇಳ್ತೇವೆ ನಾವು ಮಾರ್ಜಿನನ್ನು ಭಾರತೀಯ ಜನತಾ ಪಾರ್ಟಿಗೆ ತಂದು ಕೊಡ್ತಾರೆ, ಮತದಾರರು ತಂದು ಕೊಡ್ತಾರೆ ಅಂತ ಹೇಳ್ತಾರೆ. ಶಿಸ್ತುಬದ್ಧಾದಿತ್ತುಂಡು ಅಲ್ಲ ಈ ಪುರ್ತುಗಳು ಸಾಧಾರಣ ಸಾಧಾರಣ 74 ರಾಮಟ್ರನ ಬೆರಿಯೇ ಬಂದಿತ್ತು ಜನಸಂಘದ ಕಾಲೋಟು. ಆದರೆ ಸರ್ತಿ ಬೆರಿ ತಟ್ಟಿದ್ದೇವೆ ನಾವು ಹುಡುಗಿಯರು ನಾಡೊಂದೆಲ್ಲ ಬರ್ತದೆ ಹೇಳಿ ಐದು ಬುಕ್ಕ BJP ಪರವಾತೆ ಡಿವಿನ ಪುರ್ತುಟು ಬಾಕಿ ಪುರ್ತು ಇತ್ತೆಲ್ಲ ಉಂಡು. ಗ್ರಾಮ ಸಮಿತಿ ನಮಗೆ ಅಧ್ಯಕ್ಷ ಮಠಂದೂರು ಪುರ ಇಲ್ಲಡೆ ಬರ್ತಿತ್ತೇರು 2-3 ಸರ್ತಿ ಬರ್ತೇವೆ. ಇದು ಪೂರ ಹೊತ್ತೊಡಿತ್ತು ಒಂಜಿ ನಮ್ಮ ಮಕ್ಕಳೇ ಆರ್ಲೈತೆ ನಮ್ಮ ಪುತ್ತಿಲೆಲ್ಲ 2 ಪಾತಿರ್ದು ಬೇರೆ ಜಾತ್ರೆ ಬತ್ತ ಅಲ್ಲಿ ಒಣಸು ಅಂತ ಒಂದಿತ್ತೆ. ಶಿವಣ್ಣಗೌಡರು ಇಂಚೆಲ್ಲರು ಹುಷಾರಿಲ್ಲ ಯೋಗಕ್ಷೇಮ ವಿಚಾರವಂತ ಬೇರು ಕಡೆ ನಂಬಿಕೆ BJP ಒಂಜಿ ಗೌರವ ಸ್ಥಾನ ಇತ್ತು ನಾವು ಬರೋ ನಲ್ಪಡ ನಂಬಿಕೆ ನಾವು ಬುಕ್ಕ ಐತೆ ಕಾಲ ಬದಲಾವಣೆ ಆಯ್ತಲ್ಲ ಜವಣಿಯರ್ನ ಮನಸ್ಸುಡುಲ್ಲ ಇನ್ನ ಪೂರ ಎಂಕಡೆ ಪೂರ ಏಜ್ ಆಂಡ್ 69-70 ಆಂಡ್ ಹೋರಾಟ ಮಾಡ್ಪಣ ಆತು ಬಂತು ಮನಸ್ಸಿಗೆ ನೆಮ್ಮದಿ ಉಂಡು ಬರ್ಮಣ್ಪಣ ಒಂಜಿ ನಂತರಗಳ ಒಂಜಿ ನಿಮಿಷ. ಲೋಕೇಶ್ ಚಾಕೋಟೆ, ಅರಿಯಡ್ಕ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೇನೆ. ಇದೀಗ 2023 ವಿಧಾನಸಭಾ ಚುನಾವಣೆಯ ಕಾವು ಅತ್ಯಂತ ಜೋರಾಗ್ತಾಯಿದೆ. ನಮ್ಮ ಈ ಭಾಗದಲ್ಲಿ ಕೂಡ ನಾವು ಈಗಾಗಲೇ ಚುನಾವಣಾ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದೇವೆ. ಖಂಡಿತವೂ ನಮಗೆ ವಿಶ್ವಾಸ ಇದೆ ಭಾರತೀಯ ಜನತಾ ಪಕ್ಷ ಗೆಲುವನ್ನು ಸಾಧಿಸ್ತದೆ ಅಂತ ಹೇಳಿ. ಅನೇಕ ಗೊಂದಲ ಇದೆ, ಅದರ ನಡುವಲ್ಲಿ ಖಂಡಿತವಾಗಿ ಭಾರತೀಯ ಜನತಾ ಪಕ್ಷ ಗೆದ್ದೇ ಗೆಲ್ತದೆ. ಖಂಡಿತ ಅನೇಕ ಅಭಿವೃದ್ಧಿ ಆಗಿದೆ. ನಮ್ಮ ಮಾಡ್ನೂರು ಗ್ರಾಮ ನಮ್ಮದು ಮಾಡ್ನೂರು ಗ್ರಾಮದಲ್ಲಿ ಸಾಧಾರಣ 7-8 ಕೋಟಿಯಷ್ಟು ಮತ್ತು ಅನುದಾನ ಬಂದಿದೆ. ಎಲ್ಲ ಕೆಲಸ ಕಾರ್ಯಗಳು ಕೂಡ ಪೂರ್ಣಗೊಂಡಿದೆ. ಕೊನೆಯದಾಗಿ ನಮ್ಮ ಇದೀಗ 2 ಕೋಟಿಯ ಮೊತ್ತದ ಅನುದಾನ ಕೂಡ ಈಗ ಆಗ್ತಾಯಿದೆ. ಒಟ್ಟಾರೆಯಾಗಿ ಜನಗಳು ಅಭಿವೃದ್ಧಿ ಪರವಾಗಿ ಒಳ್ಳೆಯ ಅಭಿಪ್ರಾಯದಲ್ಲಿ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಪಕ್ಷ ಗೆಲ್ತದೆ ಅನ್ನೋ ಭಾವನೆಯಲ್ಲಿ ನಾವಿದ್ದೇವೆ. ಗ್ರಾಮಾಂತರ ಪ್ರದೇಶದಲ್ಲಿ ಯಾವ ರೀತಿಯ ಒಂದು ಟ್ರೆಂಡ್ ಇದೆ ಈ ಬಾರಿಯ ಚುನಾವಣೆ?
ಗ್ರಾಮಾಂತರ ಪ್ರದೇಶದಲ್ಲಿ ಭಾರತೀಯ ಜನತಾ ಪಕ್ಷದ ಕಡೆಗೆ ಜನರ ಇದು ಒಲವಿದೆ. ಯಾಕೆಂತೇಳಿದರೆ ಒಂದು ಅಭಿವೃದ್ಧಿ ಜೊತೆಗೆ ಹಿಂದುತ್ವ, ಎರಡೂ ವಿಚಾರವನ್ನು ಕೂಡ ಭಾರತೀಯ ಜನತಾ ಪಕ್ಷ ಹೆಚ್ಚಾಗಿ ಒತ್ತು ಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಖಂಡಿತವಾಗಿ ನಾವು ಗೆಲುವನ್ನು ಸಾಧಿಸ್ತೇವೆ ಅನ್ನೋ ವಿಶ್ವಾಸ ನಮಗಿದೆ. ಪ್ರಚಾರ ಉಂಡು ಕೆಲವು ಮಾತ್ರ ವಿದಾಡ್ತಾರೆ, ಕೆಲವು ವಿದಾಡ್ತಿದ್ದಾರೆ. ಇನ್ನು ಊರಿಗೆ ದಾಯ್ತ ಅಭಿವೃದ್ಧಿ ಆವಡು ನನ್ನ ಕೇಂದ್ರ ಜಾರ ಒಟ್ಟು ದಗಲ್ಟ ಎಂಕಲ್ ನಡೆ ಬತ್ತೀಜರು ಬರಡತ್ತೆ ಬತ್ತನ ದಾಯ್ತಗೆ ಏನು ಪಾರು ಊರಿಗೆ ಬಡತ್ತೆ ದಾಯ್ತ ರೋಡು ನೀರು ಇಂಚಿನ ಮಾತ್ರ ಕೇಣ ಪುತ್ತಾರಿಂಚ ಎನ್ನ ರಾಮಕೃಷ್ಣ ಎಸ್ ಇಂಚೆ ಉಂಟು ಓಟದ ಪುರ ಓಟು ಪ್ರಚಾರ ತೊಂದರೆ ಜಲ್ತಾಡಿ ಇಂಚೆ ಉಂಟು ಈ ಸರ್ತಿ ಓಟದ ಟ್ರೆಂಡ್ ಏರ್ನ ಪರ ಅಂದುಂಡು ಏರು ಬತ್ತಿರ ಏರು ಬತ್ತಿರ ಅಭಿವೃದ್ಧಿ ಆವೊಂದು ಈರ್ನಂಜಿ ಕಲ್ಪನೆ ಬೀದಿ ನಮ್ಮ ಪಕ್ಷೇತರದ ಅರುಣ್ ಗೊತ್ತಿಲ್ಲ ಅರುಣ್ ಕುಮಾರ್ ಗೆಲ್ಪೇರು ಅದೇ ಗೆಲ್ಪಡೋರು ಆರು ಗೆಲ್ತೇನ ದಾಯ್ತ ಮಲ್ಪೇರು ಈರ್ನಂಜಿಂದು ಆರು ಪಂಡ ಬತ್ತಿರು ಮುರಳಿ ನೀಡಿರು ನಡತ್ತೊಂದು ಟ್ರೆಂಡ್ ಗ್ರಾಮಾಂತರ ಉಂಟು ಬಾರಿ ಒಂಜಿ ಎಲೆಕ್ಷನ್ ಅತ್ತ ಮಂತೆಲ್ಲ ಮುಳಿಯೆಲ್ಲ ಬತ್ತಿಜರು ಬರಡದೆ ಅಭಿವೃದ್ಧಿ ಇದೆ ಸಾಧಾರಣ ಆವೊಂದು ಉಂಡು ನನ್ನ ಕೆಲವು ಆಯ್ತು ನಾವೊಂದು ಸದ್ಯ ಆತಂಡು ಮುಳೆ ರೋಡ್ದ ಬರೋ ಸಮಸ್ಯೆ ಓಟಿನ ಟ್ರೆಂಡ್ ಚುನಾವಣೆ ಪುತ್ತೂರು ಟ್ರೆಂಡ್ ನಾವು ಅರುಣ್ ಕುಮಾರ್ ಪುತ್ತಿಲ ಅವ್ರದ್ದು ಇದೆಲ್ಲ ಹಿಂದುತ್ವಗೋಸ್ಕರ ಅರುಣ್ ಕುಮಾರ್ ಪುತ್ತಿಲಗೆ ಓಟ್ ಹಾಕಬೇಕು ಬ್ಯಾಟಿಗೆ. ಹಿಂದುತ್ವ ಉಳಿಬೇಕಾದ್ರೆ ಅವರೇ ಬರಬೇಕು, ಬೇರೆ ಯಾವುದು ಪಕ್ಷಕ್ಕೆ ನಮ್ಮ ಇದಿಲ್ಲ. ಅಂದರೆ ಅವ್ರಿಗೆ ಯಾವ ಬೇಡಿಕೆ ನೀವು ಇಡ್ತೀರ ಅವರಲ್ಲಿ? ಅವ್ರಿಗೆ ಇದ್ರೆ ಏನು ಮಾಡ್ತಾರೆ ಅಭಿವೃದ್ಧಿ ಕಾರ್ಯಕ್ರಮಗಳು? ನಮಗೆ ಅಭಿವೃದ್ಧಿ ಬೇಡ, ನಮಗೆ ಹಿಂದುತ್ವ ಉಳಿದ್ರೆ ಸಾಕು. ನಮಗೆ ಧರ್ಮ ಮಾತ್ರ, ನಮಗೆ ಹಿಂದೂ ಧರ್ಮವೇ ಮೈನ್. ಅದರಲ್ಲಿ ಅವರು ಯಾವ ಕೆಲಸ ಮಾಡಿದ್ರು ನಾವು ಅದಕ್ಕೆ ಓಕೆ. ನಿಮ್ಮ ಊರಿಗೆ ಯಾವುದು ಬೇಡಿಕೆ, ಅದು ಅಭಿವೃದ್ಧಿ ಬೇಡಿಕೆಗಳಲ್ಲಿ ಯಾವುದಿದೆ? ಈಗ ನಮ್ಮ ಸುಮಾರು ನೀರಿನ ಸಮಸ್ಯೆ ಮತ್ತು ರೋಡ್ನ ಸಮಸ್ಯೆ ಸುಮಾರು ಉಂಟು. ಅದನ್ನು ಮತ್ತೆ ಹೇಳ್ತೇವೆ ನಾವು, ಅದನ್ನು ನಮಗೆ ಫಸ್ಟಿಗೆ ಅವರು ವಿನ್ ಆಗಿ ಬರಬೇಕು. ಅವರಿಗೆ ಫುಲ್ ಸಪೋರ್ಟ್. ನಾವು ಬಿ ಜೆ ಪಿಯಲ್ಲಿ ಇದ್ದವರು, ನಾವು ಬಿ ಜೆ ಪಿಯಲ್ಲಿ ಇದ್ದವರು ಕ್ಯಾಂಡಿಡೇಟನ್ನು ಇವರು ನಮಗೆ ಬೇಕಾದ ಕ್ಯಾಂಡಿಡೇಟ್ ಮಾಡಲಿಲ್ಲ. ಇವರು ಏಜ್ ಅವರನ್ನೆಲ್ಲ ಇದು ಮಾಡಿ ಅವರ ಜಾತಿಯ ಇದೆಲ್ಲ ಮಾಡಿ ಇದು ಮಾಡಿದ್ದಾರೆ. ಅದು ನಮಗೆ ಗೊತ್ತಿಲ್ಲ. ಆ ಬೇಜಾರನ್ನು ಇವರಿಗೆ ಅವಳು ಕಳೆದ ಸಮಯದಲ್ಲಿ ಅವರಿಗೆ ಇವರಿಗೆ ಕೊಡ್ತಾ ನೆನೆಸಿದ್ದಾರೆ, ಅವರು ಕೊಡಲಿಲ್ಲ ಇವರಿಗೆ. ಈಗ ಈ ಸಲ ಅದಕ್ಕೆ ಬಂಡೆಯಾಗಿ ನಿಲ್ಲಿಸಿದ್ದಾರೆ. ಇವರು ಪಕ್ಕ ಬರಬೇಕು. ಬ್ಯಾಟಲ್ಲಿ ನಾವು ಸಣ್ಣದಲ್ಲೇ ಆಡಿದವರು, ಈ ಸಲ ಬ್ಯಾಟಲ್ಲೇ ಸಿಕ್ಸ್ ಹೊಡಿದು ನಮ್ಮ ಪಕ್ಕ ಬರ್ತದೆ. ಹಿಂದುತ್ವ ನಮ್ಮ ಪುತ್ತೂರಲ್ಲಿ ಇದೆ ಅಂತಾದರೆ ಅವರು ಬರಲೇಬೇಕು. ಅವರು ಬರಲಿಲ್ಲ ಅಂತಂದರೆ ಹಿಂದುತ್ವ ಇಲ್ಲ. ಆಯ್ತು, ನಮ್ಮದು ರವಿಕಿರಣ್. ನಮ್ಮದಾಗಿ ಅರುಣ್ ಕುಮಾರ್ ಪುತ್ತಿಲ. ನಮ್ಮದು ಅರುಣ್ ಕುಮಾರ್ ಪುತ್ತಿಲ. ಯಾಕೆ ಪುತ್ತಿಲ ಗೆಲ್ಲಬೇಕು? ಹಿಂದುತ್ವಕ್ಕೋಸ್ಕರ ಗೆಲ್ಬೇಕು, ಸಪೋರ್ಟ್ ಮಾಡಿ. ಬಿ ಜೆ ಪಿ ಇತ್ತು, ಈಗ ಅದಕ್ಕೆ ಆಪೋಸಿಟ್ ಆಗಿ ಅವರು. ಯಾಕೆ ಪುತ್ತಿಲ? ಹಿಂದೂ ಧರ್ಮಕ್ಕೋಸ್ಕರ. ಮೊದಲು ಬಿಜೆಪಿಯಲ್ಲಿ ಇದ್ದವರು, ಹೌದೌದು. ಈಗ ಪುತ್ತಿಲ. ನಿಮ್ಮ ಹೆಸರು? ಪ್ರದೀಪ್. ನಮ್ಮದು ಕೇಳಲಿಕ್ಕೇನಿಲ್ಲ, ಪುತ್ತಿಲ ಅವರು. ಅವರಿಗೆ ಫುಲ್ ಗೆಲ್ಲಬೇಕು. ಈಗ ಪುತ್ತಿಲರಿಗೆ ಬೇಕಾಗಿ ನೀವು ಯಾವ ರೀತಿಯಲ್ಲಿ ಇಲ್ಲಿ ಅಂದರೆ ಫೀಲ್ಡ್ ವರ್ಕಲ್ಲಿ ಕಾರ್ಯಚಟುವಟಿಕೆ ಮಾಡ್ತಾ ಇದ್ದೀರಿ ಅಂತ? ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದೇವೆ. ಈಗ ಚುನಾವಣೆಯಲ್ಲಿ ಗೆಲ್ಲಬೇಕಾದ್ರೆ ಅಷ್ಟೇ ಪರಿಶ್ರಮ ಉಂಟು. ನೀವು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ಅಂದರೆ ಫೀಲ್ಡಿಗೆ ಹೋಗೋದು, ನಮ್ಮವರಿಗೆ ನಾವು ಹೇಳೋದು, ಅದೇ ನಮಗೆ ಮೊದಲು ಹಿಂದುತ್ವ ಬೇಕು, ಮಿಕ್ಕಿದ್ದು ಎಲ್ಲ ಆಮೇಲೆ. ಹಾಗೆ ನಮ್ಮ ಏರಿಯಾದಲ್ಲಿ ಶೇಕಡ ಒಂದು 70% ನೋಡಿ ಪುತ್ತಿಲರಿಗೆ ಇದೆ. ಹಾಂ, ಪುತ್ತಿಲರಿಗೆ ಯೂತ್ ಓಟ್ಸ್ ಎಲ್ಲ ಎಲೆಕ್ಷನ್ದಲ್ಲಿ ತೊಂದರೆ ಇಲ್ಲ. ಇಲ್ಲಿಗೆ ಬರಲಿಲ್ಲ ಯಾರು, ಅಷ್ಟೇ. ಮತ್ತೆ ನಮಗೆ ನಮ್ಮ ಇದೆಲ್ಲ ಗ್ರಾಮ ಊರೆಲ್ಲ ಅಭಿವೃದ್ಧಿ ಆಗಬೇಕು. ಯಾರು ಹೌದು, ಹೇಳಲಿಕ್ಕಾಗಲ್ಲ, ಒಳ್ಳೆ ಫೈಟ್ ಇದೆ. ಎಂತಂತ ಹೇಳೋದು, ಈಗ ಅಂದರೆ ಸಾಮಾನಿಗೆಲ್ಲ ಈಗ ರೇಟ್ ಜಾಸ್ತಿ ಆಗಿದೆಲ್ಲ. ಅಕ್ಕಿ ಸಾಮಾನು, ಮನೆಗೆ ಬರೋ ಗ್ಯಾಸ್ ಸಿಲಿಂಡರು, ಆಮೇಲೆ ಪೆಟ್ರೋಲಿಗೆ, ಎಲ್ಲದಕ್ಕೂ ನಮ್ಮ ದಿನಚರಿಗೆ ಬೇಕಾದ ಯಾವ ವಸ್ತುವನ್ನು ನಾವು ತಗೊಂಡ್ರೂ ಸಹ ಅದು ಅಧಿಕ ಬೆಲೆಗೆ ನಾವು ತಗೊಳ್ಬೇಕಾಗ್ತದೆ. ಈಗ ನಾವು ತುಂಬ ಉತ್ಪಾದನೆ ಇದ್ದವರಾದರೆ ನಾವು ಆ ವಿಷಯದಲ್ಲಿ ಮಾತಾಡಲಿಕ್ಕೆ ಏನಿಲ್ಲ. ಆದರೆ ಎಂಥದ್ದು, ನಾವು ದುಡ್ದು ತಿನ್ನುವವರು ಇಷ್ಟು ಬೆಲೆ ಕೊಟ್ಟು ನಾವು ಇದು ಮೆಣಸಿಗೆ 550 ಮೇಲೆ ಉಂಟು. ಹಾಗಿರುವಾಗ ನಾವು ನಮ್ಮ ದಿನಚರಿಯನ್ನು ನಡೆಸಿಕೊಂಡು ಹೋಗಲಿಕ್ಕೆ ನಮಗೆ ತುಂಬ ಕಷ್ಟ ಆಗಿದೆ. ಆದರೂ ಸಹ ಈಗ ಹೇಳೋದೇಕೆಂದರೆ ಮೋದಿಯೇ ಬರಬೇಕು, ಮೋದಿಯ ಸರ್ಕಾರ ಬರಬೇಕು. ಆದರೆ ಅದನ್ನು ನಾನು ಹೇಳೋದೇಕೆಂದರೆ ಮೋದಿಯ ಹೆಸರು ಕೇಳಿ ಇವರು ಓಟ್ ಕೇಳಬಾರ್ದು. ಈಗ ಯಾರು ನಿಂತಿದ್ದಾರೆ ಅವರ ಹೆಸರಲ್ಲಿ ಓಟ್ ಕೇಳಲಿ, ಯಾರೇ ಆಗಲಿ.
ಈಗ ಕಾಂಗ್ರೆಸ್ ಇದ್ದಾಗ ಇದು ಎಂತ ಗ್ಯಾಸಿಗೆ 400 ರೂಪಾಯಿ ಇತ್ತು, ಈಗ ಸಡನ್ನೇ 1150 ರೂಪಾಯಿಗೆ ಏರಿಸಿದ್ದಾರೆ. ಒಂದು ವರ್ಷಕ್ಕೆ ಎಷ್ಟಾಯಿತು? ನಾವು ದುಡ್ಡು ಎಲ್ಲ ಮಾಡಬೇಕಾದದ್ದು. ಈಗ ಯಾರ ಹತ್ರ ಕೇಳಿಗೆ ಹೋದರೆ ಯಾರು ಹೇಳುದು ಹೇಗೆ, ನಮಗೆ BJP ಅವರು ಅದು ಮಾಡಿದ್ರು ಇದು ಮಾಡಿದ್ರು, ಎಂತ ಮಾಡಿದ್ರು ಅಂತ ಬೇಕಲ್ಲ. ಕಾಂಗ್ರೆಸ್ ಮಾಡಿದ ಕೆಲಸವನ್ನು ಅವರು BJP ಅವರು ನಾವು ಮಾಡಿದ್ದೇವೆ ಅಂತ ಹೇಳುವುದಲ್ಲದೆ ಅವರಾಗಿ ಯಾವ ಕೆಲಸವನ್ನು ಇಷ್ಟರವರೆಗೆ ಮಾಡಲಿಲ್ಲ, ನನ್ನ ಅಭಿಪ್ರಾಯ ಇದು. ಮತ್ತು ಪುತ್ತೂರಿನ ಬಗ್ಗೆ ಏನು ಹೇಳ್ತೀರಿ? ಪುತ್ತೂರು ಚುನಾವಣಾ ಅಖಾಡದ ಬಗ್ಗೆ ಇವರು ಎಂತ ಅಶೋಕ್ ರೈ ಅವರು ಬರಬೇಕು, ಅವರಿಗೆಲ್ಲರೂ ಬೆಂಬಲ ನೀಡಬೇಕು, ಮತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಒಂದು ಅಭಿಲಾಷೆ. ಯಾಕಂದರೆ ಇದಕ್ಕಿಂತ ಮುಂಚೆ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗಲೇ ಎಲ್ಲ ಇಂಪ್ರೂವ್ಮೆಂಟ್ ಆದದ್ದು, ಎಲ್ಲರಿಗೆ ಸಹಾಯ ಆಗಿದೆ. ಅಕ್ಕಿ ಆಗಿರ್ಬೋದು, ಸೊಸೈಟಿಯಲ್ಲಿ ಅಕ್ಕಿ ಮುಂಚೆ 10 kg ಕೊಡ್ತಾಯಿದ್ರು, ಈಗ ಅದನ್ನು ಓಟಿನ ಲೆಕ್ಕದಲ್ಲಿ ಕಡಿಮೆ ಮಾಡಿದ್ದಾರೆ. ಈಗ ಬಡವರು ಈಗ ಅದೇ ಯಾವುದು ಸೊಸೈಟಿ ಅಕ್ಕಿ ಮುಂಚೆ ಸಿಗ್ತಾ ಯಾವುದು ಕುಚ್ಚಲಕ್ಕಿ ಸಿಗ್ತಾ ಇತ್ತು, ಆಗ ಅವರಿಗೆ ಮನೆಯಲ್ಲಿ ಊಟ ಮಾಡಲಿಕ್ಕೆ ಸ್ವಲ್ಪ ಅದರಿಂದ ಹೆಲ್ಪ್ ಆಗ್ತಿದ್ದು. ಆದರೆ ಈಗ ಏನಾಗಿದೆ ಅಂದರೆ ಬೆಳ್ತಿಗೆ ಕೊಡ್ತಾರೆ, ಎಷ್ಟು 5 kg ಒಬ್ಬರಿಗೆ ಕೊಡ್ತಾರೆ. ಅದು ಹಾಗೆ ಕಮ್ಮಿ ಮಾಡಿದ ನಂತರ ಈಗ ಅವರೆಲ್ಲರೂ ಇದು ಯಾವುದು ಆನಂದಕ್ಕಿ ಅಲ್ಲ ಬೇರೆ ಯಾವುದು ಅದಕ್ಕೆ ಈಗ ಮೊನ್ನೆ ಕಳೆದ ವಾರದಿಂದ ವಾಪಸ್ ಅಕ್ಕಿಗೆ ರೇಟ್ ಜಾಸ್ತಿ ಆಗಿದೆ. ಅದನ್ನು ಮಾತಾಡೋರು ಯಾರು ಇಲ್ಲ. ನಾವು ಹೇಳಿದರೆ ಏನಾಗ್ತದೆ ಅಂತ ಹೇಳಿದರೆ ನೀವು ಪಕ್ಷದ ಬಗ್ಗೆ ಮಾತಾಡ್ತೀರಿ ಅಂತೇಳಿ ಆಗ್ತದೆ. ಆದರೆ ನಾವೊಂದು ಜನರ ಅಭಿಪ್ರಾಯವನ್ನು ಹೇಳಿದ್ದು. ಊಟದ ಉಂಡು ಸಾಧಾರಣ ಊಟ ಈ ಸರ್ತಿ ಮುಲ್ಪ ಅಂದು ಪಾರ್ಟಿ ರಡ್ಡು ಮೂಜಿ ಇತ್ತು ಹೇಳ್ತಾರೆ, ಕಾಂಗ್ರೆಸ್ ಬರ್ಪ ಚಾನ್ಸ್ ಉಂಟು, BJP ಬರ್ಪುಜಿ ಇತ್ತು ಇತ್ತಂಡ ಈರ್ನ ಊರಿಗೂ ಆಯ್ತು ಅಭಿವೃದ್ಧಿ ಆವೋಡು ಒಯ್ನಕ್ಕೆ ಏನೊಂದಿಲ್ಲ ರೀ ಅಭಿವೃದ್ಧಿ ಏತ್ತಲ ಆತಂಡು. ಅಭಿವೃದ್ಧಿ ಏತ್ತಲ ಮಾಡ್ತೀರು ಬೇರೆ ಏರು ಸಂಜೆ ಮಠಂದೂರು ಅಭಿವೃದ್ಧಿ ಒಂಜೊಂಜಿ ಗ್ರಾಮಗೂ 4-5 ಕೋಟಿ ಮಾಡ್ತೀರು. ಅಭಿವೃದ್ಧಿ ಆತಂಡು ಇತ್ತು ಆರೆ ಸೀಟು ಕೊಡ್ತೀರು ಆಯ್ತು ವಿಷಯ ಗೊತ್ತಿಜ್ಜಿ ಮತ್ತು ಸೀಟ್ ಆರೆ ಕೊರೋಡಾಂಡು ಎಂಕಲ್ ಲೆಕ್ಕೊಟ್ಟು ಅಭಿವೃದ್ಧಿ ಥರ ಆತಂಡು ಅರಮನೆಟ ಪುರ ಎಡ್ಡೆ ಎತ್ತುಂಡು ನಾನು ಬತ್ತಲ್ಲ ಎಡ್ಡೆ ಅಂಚೆ ಏರ್ಲ ಬತ್ತಂಡು ಎಡ್ಡೆ ಆತ ಎಡ್ಡೆ ಮಲ್ಪಿರ ಆಪುಜಿ ಏರು ಬತ್ತಲ್ಲ ಕಾಂಗ್ರೆಸ್ ಬರಡು ಅಂದು ಬರಡು ಏರ್ಲ ನಾನು ರೇಟ್ ಕಮ್ಮಿ ಮಲ್ಪಿರ ಆಪುಜಿ ಆ ಸಾಮಾನುಗಳ ರೇಟ್ ಜಾಸ್ತಿ ಆಪಣತ್ತದೆ, ಕೂಲಿ ಜಾಸ್ತಿ ಆಗೊಂಡು ಉಂಡು, ರೇಟ್ ಜಾಸ್ತಿ ಆಗೊಂಡು ಸಾಮಾನಿಗೆ ರೇಟ್ ಜಾಸ್ತಿ ಆಪುಂಡು. ಅಪ್ಪ ರೇಟ್ ಕಮ್ಮಿ ಅನ್ಪುಣ ಇಂಚ ರೇಟು ಇಕ್ಕಲ ಕಮ್ಮಿ ಅನ್ಪೇರ ಅಭಿಜಿ ಅಭಿವೃದ್ಧಿ ಊರ್ತ ಅಭಿವೃದ್ಧಿ ಅಂತ ಅಂತ ಆ ಊರನ್ಲ ಎಡ್ಡ ಜನ ಬತ್ತಂಟ ಬುಕ್ಕ ರೇಟು ಇಟ್ಲ ಕಮ್ಮಿ ಮಲ್ಪೇರ ಅಭಿಜಿ ಸಮಸ್ಯೆ ರೋಡ್ ದಾಲ ಸಮಸ್ಯೆ ಇಜ್ಜಿ ರೋಡ್ ಪೂರ ಮೂಲೆ ಇಟ್ಲ ಆತಂಡು. ಆಸ್ಪತ್ರೆ ಉಂಡು, ಆಸ್ಪತ್ರೆ ಏರು ಪೋಪೇರು ಪೂರ 700-800 ಬಿನ್ಯರ ಓಪನ್ ಹಾಕ್ಲು ಧರ್ಮಸತ್ರಕ್ಕೆ ಎಲ್ಲ ಪೋಪಿಯರು ಸೀದಾ ದೊಡ್ಡದು ಆಸ್ಪತ್ರೆ ಪೋಪಿರು ಅಲ್ಪ 400-500 ದಪ್ಪಿರು ಒಂಜಿ ಪೋಂಟ ಅಂಚೆ ಏರ್ಲ 1 ಕಿಲೋಮೀಟ್ರ್ ಇತ್ತಂಡ ನಡತು ಹೋಗ್ಬಿಜಿರು ಕೂಲಿ ಕೆಲಸ ಓಪನ್ ಹಾಕ್ಲು 1 ಕಿಲೋಮೀಟ್ರ್ ಇತ್ತಂಡ ನಡತು ಹೋಗ್ಬಿಜಿರು ರಿಕ್ಷಾ ಅಂತ ಹೋಗ್ಪೇರು ತೊಂದರೆ ಅಂತ ಉಂಟು ಪ್ರಚಾರ ಎಂಚ ಈ ಸರ್ತಿ ಈರ್ನ ದಾಯ್ತ ಬೇಡಿಕೆ ಉಂಡು ಓಟದಾಗಲ್ಡ ಒಟ್ಟು ಉಂತನಗಲ್ಡ ದಾಯ್ತಕ್ಕೆ ಏನೊಂದಿಲ್ಲ ಅದು ಎಂತ ಅಡುಗೆ ಈರ್ನ ಊರು ಪೂರ ಅಭಿವೃದ್ಧಿ ಆತಂಡ ಸಾಧಾರಣ ತೊಂದರೆ ಈ ಸರ್ತಿ ಎಂಚ ಉಂಡು ಏರ್ನ ಪರ ಒಂದು ಇನ್ನುಂಡು ಒಂಜಿ ಒಲವು ಉಂಡು ಜನಕ್ಕಲ್ಲ ಪಣ್ಣೇರ ಅಭಿಜಿ ಮುಜ್ಜ ಫೈಟ್ ಉಂಟು ಅಂಚ ದೀಪನದ ಆಗ್ತದೆ ಪಣ್ಣೇರ ಅಭಿಜಿ ಬೇರೆ ನಿಮಗೆ ನಿಮ್ಮ ಊರಿಗೆ ನಿಮ್ಗೇನು ಇದುಂಟು ಬೇಡಿಕೆ? ನೀರಿದ್ದು ಸಮಸ್ಯೆ ಉಂಟು, ಬೇಸಿಗೆ ಆಗಲೂ ನೀರು ಇರಲಿಕ್ಕಿಲ್ಲ. ಈಗ ನಿಮ್ಮ ಟೈಲರಿಂಗ್ ವೃತ್ತಿ ಹೇಗೆ ಉಂಟು? ಇದಕ್ಕೆ ಸಮಸ್ಯೆ ಅದು ಯಾವುದಿಲ್ಲ ಈ ಕ್ಷೇತ್ರದಲ್ಲಿ? ನಮಗೆ ಎಂತ ಪೆನ್ಷನ್ ಎಲ್ಲ ಸಿಗ್ತಾ ಇಲ್ಲ, ಮತ್ತು ಕೆಲವೊಂದು ಯೋಜನೆ ಮಾಡಿದ್ದಾರೆ ಅರ್ಧಕ್ಕೆ ನಿಲ್ಲಿಸಿದ್ದಾರೆ, ಅದು ಹಾಗೆ ಹೋಯಿತು. ಸ್ಟ್ರೈಕ್ ಎಲ್ಲ ಸುಮಾರು ಮಾಡಿದೆವು, ಯಾವುದು ಇದಿಲ್ಲ, ಚಾಲ್ತಿಯಲ್ಲಿ ಇಲ್ಲ. ಮತ್ತು ಮಕ್ಕಳಿಗೆ ಇದು ಸ್ಕಾಲರ್ಶಿಪ್ಪು ಆ ವ್ಯವಸ್ಥೆ ಇಲ್ಲ ನಮ್ಮ ಇದರಲ್ಲಿ ಯೂನಿಯನಲ್ಲಿ. ನಮ್ಮ ರಾಜಕೀಯದ ವಿಷಯ ಹೇಳಿದ್ದೆ ನಾವು ಅಭಿವೃದ್ಧಿ ಆಯ್ತಾ ರಾಜಕೀಯ ರಾಜಕೀಯ ಅಭಿವೃದ್ಧಿ ಯಾವ್ದುಂಟು ಅಂತಂತೆ ಒಂದೊಂದೇ ಮಂತೊಂದುಲ್ಲೇರು ಒಂದೊಂದೇ ಮನ್ಪೂಜೆರು ಬಾಂಡಂಗ ನಂಗೆ ಹಕ್ಕು ಉಂಡು ಕೇನ್ ನಾವು ದಾಯ್ತಕ್ಕೆ ಏನು ಪರಿ ಊರಿಗೆ ಬಡತ್ತೆ ಆರೆ ಮಸ್ತ್ ಬೇಲೆ ಉಂಡು ಅವು ಮತ್ತು ಒಂದಿಲ್ಲ ಉಂಟು ಈ ಸರ್ತಿ ಓಟದ ಟ್ರೆಂಡ್ ಎಂಚ ಉಂಟು ಬಾರಿ ಫೈಟ್ ಉಂಟು ಫೈಟ್ ಬಿಡತ್ತ ನಂಗೆ
ಫೈಟ್ ಇತ್ತೇನೆ ರಸ ಈ ಫೈಟ್ ಏರ್ನ ಪರ ಒಲವು ಜಾಸ್ತಿ ಅವು ಬಂಡ್ರೆ ಅಭಿಜ್ ಅವು ಪದಿ ಪೂಜೆ ಹಿಡಿದು ಒಕ್ಕನೆ ನೋಡತ್ತಿ ಈ ತೈವೆ ಬಗ್ಗೆ ಬಂಡ್ರೆ ಅಭಿಜ್ ಈ ಅಕಲಗಲ ಕೆಲಸನ ಅಕಲಗಲ ಮುಂಪೇರು ಎಂಗ್ಲೆಡ್ಡೆ ಅಲ್ಪ ಎಂಗ್ಲೆಡ್ಡೆ ಅಲ್ಪ ಎಂಗ್ಲ ನಿಕ್ಲೆ ಓರ್ಪ ಒಂದು ಗೊರಪ ಆಮಿಷ ಉಡ್ಬೇರು ದೈವ ಇಚ್ಛೆ ಇಂಚೊಂಡು ನಂಚ ತೊಂದರೆ ಇದೆ ಬರ್ಪುಂಡು ನಮ್ಮ ಪುತ್ತೂರು ಕಾಂಗ್ರೆಸ್ ಬದಲಾವಣೆ ಎಡ್ಡೆಂದು ಪೂರ ಒಂಜಿ ತಾಳಗುಡ್ಡು ಬದಲಾವಣೆ ಆವಡು ಉಂಡು ನಮ್ಮ ಗೌರ್ಮೆಂಟ್ ಉದ್ಯೋಗ ಮನ್ಪುಂಡು ಪಾಪದಾಗಲಿಗೆ ಐಕ ಬರೋಣುಂದು ಸಂಕ ಇಂದು ಪೂರ ಆತಂಡೆ ಬಾಕಿ ಪೂರ ತೊಂದರೆ ಇದ್ದಿತ್ತ ಅಂಡ್ಲ ಗೌರ್ಮೆಂಟ್ ಬದಲಾವಣೆ ಅಡ್ಡೆ ಪುತ್ತೂರಲ್ಲಿ BJP ಕಾಂಗ್ರೆಸ್ ಫೈಟ್ ಉಂಟು. BJPಯಲ್ಲಿ 2 ಜನ ಡಿವೈಡ್ ಆಗಿದೆ. ಕಾಂಗ್ರೆಸ್ನಲ್ಲಿ ಅಶೋಕ್ ಕುಮಾರ್ ಸ್ವಲ್ಪ ಸ್ಟ್ರಾಂಗ್ ಕ್ಯಾಂಡಿಡೇಟ್, ನಂದಾಜು ಅಶೋಕ್ ಕುಮಾರ್ಗೆ ಬರ್ಬೋದು ಅಂತ. ಮತ್ತು ಮಠಂದೂರು ಅವರು ಸ್ವಲ್ಪ ಕೆಲಸ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಚುನಾವಣೆ ಸಲ ಓಟು ಸ್ಟಾರ್ಟ್ ಆಗಿದೆ ಇವಾಗ, ನಮಗೆ 10-15 ದಿನ ಉಂಟು. ఓటు ముగ్గిన కేరళ పాత్రలు ఇచ్చారన్న వాళ్ళు సాదిరి బూర్ సైతులేల కేనంగలు ఇచ్చారు ఉల్లారా అది ఓటు పాడినంగల పన్నుడు పంతజారా మాతల పండదాదను ఇత్తాన ఓటు కనగ ఇజ్జే మాతలు లేరు వాళ్ళు ఓటు ముగ్గాడిగే ఎంకుల దాతలను కష్టకాలే అతను ఏళ్ళ కేన జనాన్ని ఇచ్చి అందేత్తి ఓటు పాడిజారా ఈసారి దాయితే ఓటు ಎಂಕ 5 ವರ್ಷ ಉಂಡು ಒಂಜಿ 30 ವರ್ಷ ಒಂಜಿ ಸ್ಟ್ರೀಟ್ ಲೈಟ್ ಕೊಂಡ್ಪುಂಡು ಪಾಡುಜೇರಿ ಏರ್ಲ ಬೊಕ ಏರ್ ಬತ್ತನಾನೆ 10 ಜನ ನಾನೆ ನಮಸ್ಕಾರ ಕೇಂತ ಜರ ಏರಟ ಪಂಚಾಯತ್ ಆಗಿಲ್ಡ ಆತಲ ಪಂಡದ ಆತಂಡು ದಾಲ ಪ್ರಯೋಜನ ಇಜ್ಜಿ ಒಕ್ಕಡೆ ಈಗ ಈ ಸರ್ತಿ ಓಟು ಪಾಡುಜಾರ ಅಂಚ ಅವ ಪಗತು ಓಡತ್ತೆ ಓ ಮನಸ್ಸು ಹೊತ್ತಿನ ಈಗ ಬಾಡ್ತು ಓಟ್ ನಂಚಿ ಓಟದ ಪೂರ ಎರಡು ಟೀಮ್ ಪೂರ ಆತನಿತ್ತೆ ಟೀಮ್ ಪೂರ ಆದ ಇಂಚೆ ಉಂಟು ಮನೇಲಿ ಹೋಗುದಿಲ್ಲ ಪನ್ನೀರ ಪೂಜೆಂಗ್ಲಿ ಪೂರೆಲ್ಲ ಒಂಜಲೆ ಕೊಂಡು ಮನೋಲಿ ಅಂಡ ತುಂಬ ಕೆಲಸ ಆತನಪ್ಪ, ಕೆಲಸ ಆತಿಂದ ಒಕ್ಕಡೆ ಅನ್ಮಣ ಮಠಂದೂರಿ ಪುನಗಲ ಕೆಲಸ ಏತಲ ಆತನ ಒಂದು ಅವೇ ಒಂತೆ ಕೆಲವು ಮಾಂತ ಕೆಲಸ ಎಲ್ಲ ಹೊರೋಣೆ ಆಪಿಜಿ ಏರೆಡ್ತಲ ಹೊರೋಣೆ ಮನ್ಪೇರಪ್ಪಣ ಮೇಲನೆ ಆ ಒಂದು ಒಂಜಂಕ್ಲೆ ನಿರೀಕ್ಷೆ ಉಂಡು. ಈಗಿನ ಒಂದು ಪರಿಸ್ಥಿತಿಯಲ್ಲಿ ಸ್ವಲ್ಪ ಒಂದು ಡೆವಲಪ್ಮೆಂಟ್ ಆಗಬೇಕಾದ್ರೆ ನಮಗೊಂದು ಹೊಸ ಇನ್ನೊಂದು ಚೇಂಜಸ್ ಒಂದು ಆಗಬೇಕಾದ ಒಂದು ಅಗತ್ಯತೆ ಕಾಣ್ತದೆ ಅಂತ ನಮ್ಮೊಂದು ಅಭಿಪ್ರಾಯ, ನಮ್ಮೊಂದು ಅನಿಸಿಕೆ ಕಾಣ್ತದೆ. ನನ್ನ ಅಬ್ದುಲ್ ರೆಹಮಾನ್ ಅಂತೇಳಿ. ಮತ್ತು ಚುನಾವಣೆ ಬಗ್ಗೆ ಹೇಳೋದಾದರೆ ನಮ್ಮ ಈ ವರ್ಷ ಒಂದು ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಟೋಟಲ್ ಆಗಿ ಒಂದು ಕಾಂಗ್ರೆಸ್ ಬರೋ ಎಲ್ಲ ಚಾನ್ಸಸ್ ಇದೆ. ಆದರೆ ಅದರ ಹಾಗೆ ನಮ್ಮ ಪುತ್ತೂರಲ್ಲೂ ಒಂದು ಕಾಂಗ್ರೆಸ್ಸಿಗೆ ಒಳ್ಳೆಯ ಒಂದು ಅವಕಾಶ ಇದೆ. ಅಶೋಕ್ ರೈ ಅವರು ಒಳ್ಳೆಯ ಅಂತರದಿಂದ ಗೆದ್ದು ಬರ್ತಾರೆ ಅಂತೇಳಿ ಒಂದು ನಂಬಿಕೆ ಇದೆ. ಕಾಂಗ್ರೆಸ್ಸಿನ ಎಲ್ಲರೂ ಈಗ ಒಂದು ಇವತ್ತಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಎಲ್ರಿಗೂ ಅತ್ಯವಶ್ಯಕ ಅಂತೇಳಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಆದ್ದರಿಂದ ಈ ವರ್ಷ ಈ ಎಲೆಕ್ಷನಲ್ಲಿ ಎಲ್ಲ ಕಡೆಯೂ ಕಾಂಗ್ರೆಸ್ ಗೆಲ್ತದೆ ಅನ್ನೋ ನಂಬಿಕೆ ನಮಗಿದೆ. ಈ ಪಾರ್ಟಿ ಯಾವುದೇ ಆಗಲಿ ಜನರ ಕಲ್ಯಾಣ ಆಗಬೇಕು ಎಂಬ ನಮ್ಮ ಒಂದು ಎಲ್ಲ ಜನರ ಬಗ್ಗೆ ನಾನು ಒಂದು ಕೇಳ್ತಾ ಇದ್ದೀನಿ. ಈ ಟೈಮಿಗೆ ಕಾಂಗ್ರೆಸ್ ಬರಬೇಕು ಅಂತ ನಮ್ಮ ಇಚ್ಛೆ ಕೂಡ ಇದೆ. ಆವಾಗ ಅದಕ್ಕೋಸ್ಕರ ಏನು ಬೇಕಾದದ್ದು ನಾವು ಮಾಡ್ತೀವಿ. ನಮ್ಮ ಎಲ್ಲ ಊರಿನ ಜನರು, ನಮ್ಮ ಈ ಕಾವು ಈ ಪ್ರದೇಶದ ಜನರೆಲ್ಲರೂ ಕಾಂಗ್ರೆಸ್ ಬರಬೇಕು ಎಂಬ ಇಚ್ಛೆದಲ್ಲಿ ನಾವು ನಮ್ಮ ಮತವನ್ನು ನಾವು ಕಾಂಗ್ರೆಸ್ಗೆ ಹಾಕ್ತೀವಿ. ಅದರಲ್ಲಿ ನಮಗೆ ಅಪೇಕ್ಷೆ ಇದೆ, ಅವರು ನಮಗೆ ಚೆನ್ನಾಗಿ ಏನಾದರೂ ಕೋಆಪ್ರೇಷನ್ ಇದ್ದರೆ ಅದು ಮಾಡಿಕೊಡ್ತಾರೆ ಎಂಬ. ಈ ಸಮಸ್ಯೆ ಅಂದರೆ ಮಾರ್ಗದ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಇದೆ.
ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ